ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ವಿಶ್ವ ಡೌನ್ ಸಿಂಡ್ರೋಮ್ ಮತ್ತು ಬೋಚಿ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಪ್ರಾಂತ್ಯದ ಅಪೋಸ್ಟಾಲಿಕ್ ಕಾರ್ಮೆಲ್ ಪ್ರಾಂತೀಯ ಮಹಾಭಗಿನಿ ವಂದನೀಯ ಕಾರ್ಮೆಲ್ ರೀಟಾ ಎಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಅಂತ ಅವರು ವಿಶೇಷ ಮಕ್ಕಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಿರುವ ಸಾನ್ನಿಧ್ಯದ ಆಡಳಿತ ಮಂಡಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. Special school with 5 students. I had the opportunity of being there when Sister Maria Jyoti, the pioneer, had gone to Bangalore. My superior told me to replace her for a day to take care of these just 5 children. And I entered, and within 1 hour I could not manage them. I found it very difficult. I went back and told my superior, I will not be able to teach or manage these children. ಅನಂತರ ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಹೇಮಾ ಶರ್ಮಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಜಾಗತಿಕ ಡೌನ್ ಸಿಂಡ್ರೋಮ್ಗಳ ದಿನವನ್ನು ಸಾನ್ನಿಧ್ಯದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ. ಕೊಡಗು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಈ 3 ಜಿಲ್ಲೆಗಳ ವಿಶೇಷ ಶಾಲೆಗಳ ಡೌನ್ಸ್ ವಿದ್ಯಾರ್ಥಿಗಳಿಗಾಗಿ ಬೋಚಿ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಎಂದರು. ಮೊದಲಿನಿಂದಲೂ ಬಂದು ಕೆಲವು ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದೆ. ಈ ಬಾರಿಯೂ ಜನವರಿಯಲ್ಲಿ ನಾವು ಬಂದು ಇಲ್ಲಿ ಕೆಲವು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಮ್ಮ ಜೊತೆ ನಮ್ಮ ಲಯನ್ಸ್ ಗವರ್ನರ್ ಸಹ ಈ ಸತಿ ಬಂದು ನಮ್ಮ ಜೊತೆ ಆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಅವರು ಈ ಸಾನ್ನಿಧ್ಯವನ್ನು ನೋಡಿ ತಕ್ಷಣ ಅಲ್ಲೇ ಅವರ ದೇಣಿಗೆಯನ್ನು ನೀಡಿದ್ದಾರೆ. ಅಷ್ಟೇ ಮುಂಬರುವ ದಿನಗಳಲ್ಲಿ ಸಹ ಅವರು ಇಲ್ಲಿಗೆ ಬಂದು ತಮ್ಮ ಸೇವೆಯನ್ನು ನೀಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕ್ಲಬ್ಬಿನ ನಮ್ಮ ಎ.ಜಿ. ಶರ್ಮಾ ಅವರು ಈ ಸಾನ್ನಿಧ್ಯ ಸಂಸ್ಥೆಯೊಂದಿಗೆ ಸದಾ ನಿಕಟವಾದ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ವಸಂತ ಮಾಸ್ಟರ್ ಜೊತೆಗೆ ಅವರಿಗೆ ಆದ ಸಹಾಯವನ್ನು ಮಾಡಿಕೊಂಡು ಸಾನ್ನಿಧ್ಯಕ್ಕೆ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಸಹ ಪ್ರತಿ ವರ್ಷ ಇಂಥ ಕೆಲಸಗಳು ಮಾಡಬೇಕು ಅಂತ. ಇದೇ ವೇಳೆ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಬಹಳ ಹತ್ತಿರ ಪ್ರೀತಿಯಲ್ಲಿದ್ದಂಥ ಡೌನ್ಸ್ಗಳು ಇವತ್ತು ನಮ್ಮ ಜೊತೆ ಇಲ್ಲ. ನಾನು ಸೆಂಟ್ ಆಂಗ್ರೀಸ್ ಸ್ಪೆಷಲ್ ಸ್ಕೂಲ್ನಲ್ಲಿ ಇರುವಾಗ ಓರ್ವ ಡೌನ್ ಸಿಂಡ್ರೋಮ್ ನನ್ನ ಕ್ಲಾಸಲ್ಲೇ ಇದ್ದ. ಕೊನೆಗೆ ಅವನು ಬೇರೆ ಕ್ಲಾಸ್ಗೆ ಹಾಕಿದಾಗ ಫ್ರೀ ಟೈಮ್ ಆಗುವಾಗ ಒಂದು ಕಟ್ಲೆಯ ಡಬ್ಬಿಯನ್ನು ಇಟ್ಕೊಂಡು ಬಂದು ನನ್ನ ಕ್ಲಾಸಿನ ಬಾಗಿಲಲ್ಲಿ ನಿಂತಿದ್ದ. ನಾನೊಂದು 2 ಕಟ್ಲೆ ಅದರಿಂದ ತೆಗೆದು ತಿನ್ಬೇಕು ಅಂತ ಹೇಳಿಕೊಂಡು. ನೋಡಿ, ಪ್ರೀತಿ ನಿಮಗೆ ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಗುವುದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಅದು ಈ ಮಕ್ಕಳಿಂದ ಸಿಗ್ತಾ ಇದೆ. ಈ ಸಂದರ್ಭ ಮಕ್ಕಳಿಗೆ ಬೋಚಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೇ ಮಾಡರ್ನ್ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಪ್ರಶಾಂತ್ ರಾವ್, ಅಧ್ಯಕ್ಷರಾದ ಮಹಾಬಲ ಮರ್ಲಾ, ಉಪಾಧ್ಯಕ್ಷ ದೇವದತ್ ರಾವ್, ಕಾರ್ಯದರ್ಶಿ ವರ್ಷಾ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.